ಇತ್ತೀಚಿನ ವರ್ಷಗಳಲ್ಲಿ ಅನೈತಿಕ ಪೊಲೀಸ್ ಗಿರಿಗಳು ಸಾಕಷ್ಟು ವರದಿಯಾಗುತ್ತಿದ್ದು, ಪೊಲೀಸರು ಸಾಕಷ್ಟು ಜನರನ್ನು ಬಂಧಿಸಿದರೂ ಒಟ್ಟಾರೆ ಪ್ರಕರಣಗಳು ಅಧಿಕವಾಗುತ್ತಲೇ ಇದೆ. ಇತ್ತೀಚೆಗೆ ಬೆಂಗಳೂರಿನ ಚಂದ್ರ ಲೇಔಟ್ ಪಾರ್ಕ್ನಲ್ಲಿ ಕುಳಿತಿದ್ದ ಜೋಡಿಯನ್ನ ಬಡಿದಿದ್ದ 5ರನ್ನ ಪೊಲೀಸರು ಬಂಧಿಸಿದ್ದ ಸುದ್ದಿಯ ಜೊತೆಗೆ ಅಂತಹದ್ದೇ ಮತ್ತೊಂದು ಪ್ರಕರಣವು ಬೆಳಕಿಗೆ ಬಂದಿದೆ. ಬೆಂಗಳೂರು ನಗರ ಮಧ್ಯದ ಪಾರ್ಕ್ ಒಂದರಲ್ಲಿ ಮುಸ್ಲಿಂ ಯುವತಿ ಮತ್ತು ಹಿಂದೂ ಯುವಕ ಮಾತನಾಡುತ್ತಿದ್ರು. ಅಲ್ಲಿಗೆ ಬಂದ ಕೆಲವರು ಬಡಿದು ಗುದ್ದಿ ಯುವತಿಯ ಬುರ್ಕಾ ತೆಗೆಸಿದ್ದಾರೆ. ಇಬ್ಬರ ಮೇಲೂ ಹಲ್ಲೆ ಮಾಡಿ ಅದನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗಿದೆ. ಕೂಡಲೇ ಪೊಲೀಸರು ಎಚ್ಚೆತ್ತುಕೊಂಡು ತನಿಖೆಗೆ ಹೊರಟಿದ್ದಾರೆ. ನಾವು ಪರಿಚಿತರು, ಗೆಳೆಯರು ಹೊರತು ಬೇರೇನೂ ಅಲ್ಲ ಎಂದರೂ ಇಬ್ಬರಿಗೂ ಹೊಡೆದಿರುವುದು ತಿಳಿದು ಬಂದಿದೆ. ಈ ವಿಡಿಯೋವನ್ನ ಎಕ್ಸ್ಪೋಸ್ಟ್ನ ಕರ್ನಾಟಕ ಫೋಲಿಯೋ ಎಂಬ ಖಾತೆಯಲ್ಲಿ ಹಾಕಿದ್ದು ಬೆಂಗಳೂರು ಪೊಲೀಸ್ ಕಮಿಷನರಿಗೆ ಟ್ಯಾಗ್ ಮಾಡಲಾಗಿದೆ. ನೆಟ್ಟಿಗರು ಅನೈತಿಕ ಪೊಲೀಸ್ಗಿರಿಗೆ ಕಡಿವಾಣ ಹಾಕುವಂತೆ ಅಭಿಪ್ರಾಯ ಸೂಚಿಸಿದ್ದಾರೆ. ಪೊಲೀಸರು ಹೊಸ ಹುಡುಕಾಟ ಆರಂಭಿಸಿದ್ದಾರೆ. ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪಾರ್ಕ್ ಎದುರುಗಡೆ ಒಬ್ಬ ಹುಡುಗಿ ಮತ್ತೆ ಒಬ್ಬ ಹುಡುಗ ಇಬ್ರು ಕೂಡ ಒಂದು ಸ್ಕೂಟರ್ ಮೇಲೆ ಕೂತಿರ್ತಾರೆ. ಅದನ್ನ ನೋಡಿ ಒಂದು 4-5 ಜನ ಹೋಗಿ ಅಲ್ಲಿ ಆ ಹುಡುಗಿಗೆ ಮತ್ತೆ ಹುಡುಗನ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಯಾಕೆ ಬಂದಿದ್ಯಾ, ಮತ್ತೆ ಮನೇಲಿ ಹೇಳಿ ಬಂದಿದ್ದೆ ಇಲ್ವಾ ಅಂತ ಕೇಳ್ತಾರೆ. ಈ ವಿಚಾರದಲ್ಲಿ ನಾವು ಆ ಹುಡುಗಿಯಿಂದ ಅವರಿಂದ ಒಂದು ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡು ಅವ್ರು ಯಾರು ಆರೋಪಿಗಳಿದ್ದಾರೆ 4 ಜನ ಆರೋಪಿಗಳು ಮತ್ತು ಅದರಲ್ಲಿ ಒಬ್ಬರು ಜುವೆನೈಲ್ ಇದೆ. ಸೊ ಈ 4 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಆ ಜುವೆನೈಲನ್ನು ಕೂಡ ನಾವು ಇಂಟೆನ್ಷನ್ ಏನಿಲ್ಲ, ಹುಡುಗಿ ಯಾಕೆ ಅಲ್ಲಿ ಕೂತಿದ್ದು ಬಂದಿದ್ದು ಅಂತ ಅವ್ರು ಕೇಳುತ್ತೆ. ಈಗ ಅದೇ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ. ಅದರಲ್ಲಿ ಯಾವುದು ಕೂಡ ವೈಲೆಂಟ್ ಆಗಿ ಯಾವುದು ಇಲ್ಲ, ಬಟ್ ಅದು ಕೂಡ ನಾವೀಗ ಮುಂದಿನ ತನಕ Tandoor Family Restaurant brings you Mangalorean Seafood Thali. More than 12 varieties of items available in thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.